ಸುಪ್ರಭಾತಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಫ್ರೈಡೇ ಅಲ್ಲ ನೋಡಿ, ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕಿ ಕಣ್ಣಿಗೆಲ್ಲ ಇಳಿತಾ ಉಂಟು. ನಾನು ಹಾಗೆ ಆಗದಿಂದ ನಿಮ್ಮ ಹತ್ರ ಮಾತಾಡ್ಬೇಕಾ ಬೇಡ ಅದೇ ಅನಿಸ್ತಾ ಇದೆ, ಗಲೀಜು ಕಾಣ್ತದೆ. ಆದರೆ ಇರಲಿ, ಮತ್ತೆ ನಾವು ಮನೆಯವರು ನಾವು ಇಲ್ಲದಕ್ಕಿಂತ ಎಕ್ಸ್ಟ್ರಾ ಎಂತದಕ್ಕೆ ತೋರಿಸಿದ್ರು. ಇದು ಹೀಗೆ ಇರ್ತದೆ ನಮ್ಮದು ಶುಕ್ರವಾರದ ದಿವಸ. ಇವತ್ತು ಸ್ವಲ್ಪ ನಾನು ಬೇಗ ಹಾಕಿದೆ ಅಂತ ಹೇಳಿ, ಅಂದರೆ ನಾನು ನಿನ್ನೆಯಿಂದ ಎಲ್ಲ ಬೇಗ ಮಾಡಬೇಕು ಅಂತ ಹೊರಟಿದ್ದೇನಲ್ಲ, ಹಾಗೆ ನೋಡಿ ನನಗೆ ಹೇರ್ ಎಲ್ಲ ತುಂಬ ಕಡಿಮೆ. ಹಾಗೆ ನನ್ನ ವಿಡಿಯೋದಲ್ಲಿ ಹೆಚ್ಚಾಗಿ ನಿಮಗೆ ಬ್ಯೂಟಿ ಟಿಪ್ಸ್ ಅದು ಇದೆಲ್ಲ ಸಿಗುದಿಲ್ಲ, ಹಾಗೆ ನಾನು ಹೆಚ್ಚಾಗಿ ಅದನ್ನೆಲ್ಲ ಫಾಲೋ ಮಾಡೋದಿಲ್ಲ, ಇರುವ ಹಾಗೆ ಇರುವುದು. ಹಾಗೆ ಬನ್ನಿ ನೋಡಿ ನನ್ನದು ಕೆಲಸ ಎಲ್ಲಿವರೆಗೆ ತಲುಪಿತು ಏನೆಲ್ಲ ಅಂತ ಅವಸ್ಥೆ ನಮ್ಮ ಮನೆದು ಅಂತ ನೋಡುವ. ಬೆಳಿಗ್ಗಿನ ಈಗ ವಾತಾವರಣ, ನಮ್ಮ ಮನೆಯ ಒಳಗಿನ ವಾತಾವರಣ. ಫೇವ್ರೇಟ್ ನೀರು ದೋಸೆ ಆಗಿದೆ ಇಲ್ಲಿ ನೋಡಿ, ಇಷ್ಟ ಆಗಿದೆ. ಇಲ್ಲಿ ಇದಾಗ್ತಾ ಉಂಟು, ಅನ್ನಕ್ಕೆ ನೀರು ಕುದಿದಾಯಿತು. ಅಲ್ಲಿ ಬಂಟಿದ್ದು ರಾಗಿದು ಮಣ್ಣಿ ಆಯಿತು. ಇಲ್ಲಿ ಬೆಣ್ಣೆ ಎಲ್ಲ ರೆಡಿ ಆಗಿದೆ ತುಪ್ಪ ಮಾಡಲಿಕ್ಕೆ. ನಮ್ಮಲ್ಲಿ ಉಂಟಲ್ಲ, ಇಷ್ಟು ಹಾಲಿದ್ರೆ ಸಹ ನಮಗೆ ಕೆನೆಯಲ್ಲಿ ಪಸೆ ಕಡಿಮೆ ಅಂತ, ಹಾಗೆ ನನಗೆ 15 ದಿವಸಕ್ಕೊಮ್ಮೆ ಹೀಗೆ ಸಿಗುದು. ನನ್ನ ತುಪ್ಪದ ಡಬ್ಬಿ ಎಲ್ಲ ಖಾಲಿ ಆಗಿದೆ. ಅಂಬಾರಿ ಇಲ್ಲಿ ಉಂಟು, ಇದು ಬೇಸಪ್ಪುದನ್ನದು ಇಲ್ಲೇ ಬಿದ್ದುಕೊಂಡು ಉಂಟು ನೋಡಿ. ಒಂದು ಹಾಲು ಕೆನೆ ಕಟ್ಟಲಿಕ್ಕೆ ಇಲ್ಲಿ ರೆಡಿ ಉಂಟು. ಮತ್ತು ನಮ್ಮ ಮನೆಯವರು ಎಲ್ಲೆಲ್ಲ ಇದ್ದಾರೆ ತೋರಿಸ್ತೇನೆ ನೋಡಿ. ಇವರು ಪೂಜೆಗೆ ಬಿದ್ದಿದ್ದಾರೆ, ಪೂಜೆಯಲ್ಲಿದ್ದಾರೆ. ಮತ್ತೆ ದ ಗ್ರೇಟ್ ಸಿದ್ಧಾರ್ಥ ಇನ್ನು ಸಹ ಡ್ಯಾಶ್. ಇಗೊಳ್ಳೆ ಇದು ಪಾಪ ನನ್ನ ಹಸ್ಬೆಂಡ್ ಉಂಟಲ್ಲ, ಒಬ್ಬರೇ ಇವತ್ತು ಇಡೀ ಇಲ್ಲಿದು ನೀರು ತೆಗ್ದ್ರೆ ಆಯ್ತಾ, ಬಕೆಟಲ್ಲಿ ಗೋರಿ ತೆಗ್ದದಂತೆ. ನಮ್ಮ ಬಂಟಿಗೆ ನಾನು ಮಾತಾಡೋದು ಕೇಳಿತು, ಅದಕ್ಕೆ ಅಲ್ಲಿ ಅವ ಅಂತ ಮಾಡಿದ. ಪೊಯ್ ಪಿದೆ ಒಳೆ ಇದ್ದಿ ಮಾರ ಎನ್ನ ದೋಸೆ ಕರೆಂಚುಣು ಬದ ಮುಕ್ಲೇಟ ಪುರ ಪಾತಿರು ಬದ. ಹಾಯ್ ಬಣ, ಹೇ ಗಾಯ್ಸ್ ಬಣ, ಹಾಯ್ ಬಣ. ಬಣ ನಿನ್ನೆಲ್ಲ ಒಳಗಿದ್ದ ಅಂತ ಭಯಂಕರ ಮಳೆ ನಿನ್ನೆ ಸಂಜೆ. ಇವನ ಗೂಡು ಸಹ ಚಂಡೆ, ಹಾಗೆ ಇನ್ನೂ ಸಹ ಗೂಡಿಗೆ ಹೋಗ್ಬೇಕಷ್ಟೇ. ಇನ್ನು ಮಣ್ಣಿ ಎಲ್ಲ ಹಾಕಿ ಮತ್ತೆ ಕಳಿಸೋದು ನೋಡಿ. ಇಲ್ಲೆಲ್ಲ ನೀರಿನ ಸಹ ಉಂಟು. ಈಗ ಒಳ್ಳೆ ಬಿಸಿಲು, ಸೂಪರ್ ಬಿಸಿಲು. ಮತ್ತೆ ನನ್ನ ಕೊತ್ತಂಬರಿ ನೋಡಿ ಅಂತೆ, ಅದರಲ್ಲಿ ಗುಮ್ಮೆ ಬಂದದ್ದು ಅಂತ ಕೊತ್ತಂಬರಿಗೆ ಅವಸ್ಥೆ ಹೇಳಿದರೆ. ಇದು ಎಲ್ಲ ಇರಲಿ ಬೀಜ ಅಂತ ನಾನು ಕಿಟಕಿ ಬಾಗಿಲು ಹಾಕಿರಲಿಲ್ಲ, ಹಾಗೆ ಕಿಟಕಿ ಬಾಗಿಲಿಂದ ಬಂತು. ಮತ್ತು ಇಲ್ಲಿ ನಮ್ಮದೊಂದು ಹೊಸ ನಮನೆಯ ಸೆಟ್ಟಿಂಗ್ಸ್ ಇಲ್ಲಿಂದ ಬಂತು ನೀರು. ನೀವೆಲ್ಲ ಹೇಗೆ ಹೇಳುದು ಮನೆಯಲ್ಲಿ ಅನ್ನಕ್ಕೆ ಅಕ್ಕಿ ಹಾಕೋದು ಹೇಳುದು? ಅನ್ನಕ್ಕೆ ಅಲ್ಲ ನಾವು ಅಕ್ಕಿ ಹಾಕೋದು, ಅನ್ನದ ನೀರಿಗೆ ಅಕ್ಕಿ ಹಾಕೋದು ಕುದಿಯುವಾಗ. ಹಾಗೆಲ್ಲ ನಮ್ಮದು. ಇವತ್ತು ಎಂತ ಗೊತ್ತುಂಟ, ನಾನು ತುಂಬ ಖುಷಿಯಲ್ಲಿದ್ದೇನೆ. ನನಗೆ ಸಣ್ಣಂದಿನಿಂದ ಸಹ ಹಾಗೆ ಇದು ಕಂಟೆಂಟ್ ಬರೆಯೋದು ಅದೆಲ್ಲ ನನ್ನ ತುಂಬ ಇಷ್ಟದ ಒಂದು ಕಾನ್ಸೆಪ್ಟ್ ಆಯ್ತಾ. ನನಗೆ ಯೂಟ್ಯೂಬ್ನಿಂದಾಗಿ ಈಗ ಅದನ್ನು ಪುನಃ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ನಾನು ಕಂಟೆಂಟ್ ನನಗೆ ನೆನಪಾಗುವಾಗ ನಾನು ಹೋಗಿ ಬರ್ಕೊಳ್ಳೋದು ಅದನ್ನು. ಅದು ಎಂತ ಬರೀತೇನೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನೋಡುವಾಗ ಒಮ್ಮೆ ನನಗೆ ಅರ್ಥವೇ ಆಗೋದಿಲ್ಲ ಎಂತ ಬರ್ದದೇನೆ. ನೀವು ಓಡುಪ್ಪಳೆಗೆಲ್ಲ ತುಂಬ ಕಾಮೆಂಟ್ ಹಾಕಿದ್ರಲ್ಲ, ಅದು ನಾನು ನಿಮ್ಮ ಕಾಮೆಂಟ್ ಓದುವಾಗ ಬೆಳಿಗ್ಗೆ ಮಾಡಿ ಆಗಿತ್ತು ಅಂತ ಓಡುಪ್ಪಳೆ. ಅದೇ ತೆಳಿಗಂಜಿ ಅದೆಲ್ಲ ನಾನು ಯೂಸ್ ಮಾಡಲಿಲ್ಲ, ನಾನು ಡೈರೆಕ್ಟ್ ಮಾಡಿದೆ. ಹಾಗೆ ಫಸ್ಟಿಗೆ ಸ್ವಲ್ಪ ಕಷ್ಟ ಆಯಿತು, ಸ್ವಲ್ಪ ಗಟ್ಟಿ ಸಹ ಆಯಿತು, ಸ್ಮೂತ್ ಎಲ್ಲ ಬರಲಿಲ್ಲ. ಬಟ್ ಮಾತ್ರ ತುಂಬ ಒಳ್ಳೆ ಸ್ಮೆಲ್ ಆಯಿತು. ನನಗೆ ತುಂಬ ಖುಷಿ ಆಯಿತು ಆ ಸ್ಮೆಲ್ಲಿಗೆ. ಎಂತ ಬೇಕು ನಿಮಗೆ? ದೇವ್ರನ್ನ ಗ್ಲಾಸ್ ಉಂಟು, ಇದರಲ್ಲಿ ದೇವರಿಗೆ ಹಾಲಿಡುದು, ಅದನ್ನು ಅವರು ಹುಡುಕ್ತಾ ಬಂದದ್ದು ಇಲ್ಲಿಗೆ. ಹಾಗೆ ಬಂಟಿಗೆ ಇದು ಮಾಡುವಾಗ ಉಂಟಲ್ಲ, ಅದಕ್ಕೆ ಓಮ ಜೀರಿಗೆ ಎಲ್ಲ ಹಾಕ್ತಾರೆ. ನೀವು ಸಹ ನಿಮ್ಮ ನಾರ್ಮಲ್ ನಾಯಿ ಆಗಿದ್ರೆ ಸಹ ಉಂಟಲ್ಲ, ಅದಕ್ಕೆ ಜೀರಿಗೆ ಓಮ ಹಳದಿ ಎಲ್ಲ ಹಾಕ್ತಾ ಇದ್ರೆ ಹುಳದ ಮದ್ದೆಲ್ಲ ಕೊಡಬೇಕಂತ ಇರುವುದಿಲ್ಲ, ನಾಯಿಯ ಹೊಟ್ಟೆ ಸರಿ ಇರ್ತದೆ. ಮತ್ತು ನಾವು ವೆಜ್ ಅಲ್ಲ, ನಮ್ಮ ನಾಯಿಗೆ ಪಾಪ ನಾನ್ ವೆಜ್ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆಲ್ಲ ಹಲ್ಲೆಲ್ಲ ತುರಿಸುದಲ್ಲ ನೋಡಿ. ನನ್ನ ಕಾವಲಿ ಸರಿ ಆಯ್ತಲ್ಲ. ಬಂಟಿ ಅಲ್ಲಿ ಕೂತ್ಕೋ, ಹೋಗು, ಓಳು ಕೂತೋಣ ಮೂಳು ಕೂತೋಣ ಅತ್ತ ಜಾಗೆಗೆ ಪೋಯ್ನೋ, ಓಳು ಕೂತೋಣ. ಅವನಿಗೆ ಇಲ್ಲಿ ದೋಸೆ ತಂದಿದ್ದೇನೆ ನಾನು ಕರೆಂಚಿದ್ದು. ಓ ಅಡೆಪೋ ಇನ್ನ ಪ್ಲೇಸು ಪೋ ಅಡೆಪೋ ಮೂಳು ಹತ್ತು ಅಡೆಪೋ ಅವಳು ಕೂತೋಣ. ಹಾಂ ಅಂಚ ಗುಡ್ ಬಾಯ್. ಲಕ್ಕರದಿ ಕೂತೋಣ. ಡೌನ್. ಹಾಂ ಸ್ಲೀಪ್ ಬಣ್ಣ ಟರ್ನ್ ಹತ್ತು ಸ್ಲೀಪ್ ಡೌನ್
ಡೌನ್ ಸ್ಲೀಪ್. ಚಂಡಿ ಉಂಟು ಪಾಪ, ಅವನಿಗೆ ಕೊಡ್ತೇನೆ ಆಯ್ತಾ, ನಾನು ಚಂಡಿ ಉಂಟೆಲ್ಲ. ಏ ಬಾಂಟಿ ಗುಡ್ ಬಾಯ್. ಫ್ರೆಂಡ್ಸ್, ಬೆಕ್ಕು ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ ನೋಡಿ. ಟೆಂಟಡನ್ ನೋಡಿ, ಇಲ್ಲಿ ಯಾರು ನೋಡಿ, ಬಣ್ಣ ಬಣ್ಣದ ಬೆಕ್ಕುನ ಸಂಸಾರ. ವಾವ್, ಎಂತ ಕಲರ್ ನೋಡಿ. ವಾವ್, ಇದು ಯಾರು ಮಾರ್ರೆ? ನಮ್ಮ ಕಿಟ್ಟು ಮರಿಟ್ಟದಂತ ನಿನ್ನೆ ರಾತ್ರಿ. ಕೈಯಲ್ಲಿ 2 ಬಾಳೆಹಣ್ಣು ಉಂಟಿದ್ದು ನಮ್ಮ ವೃಂದಕ್ಕನಿಗೆ ಕೊಡುವ. ಅವಳು ಇಲ್ಲಿದ್ದಾಳೆ ಗೊತ್ತಿಲ್ಲ. ಉಂದಕ್ಕ ಉಂಡು, ಉಂದಕ್ಕ ಬಾಯ್. ನಾನುಂಟಲ್ಲ, ವೃಂದ ನಾನು ಕರ್ದದಲ್ಲ ಒಳಗೆ, ಅವಳು ಬರಲೇ ಇಲ್ಲಲ್ಲ. ಕತೆ ಎಂತ ಅಂತ ನೋಡಿದರೆ ನೋಡಿ, ಇಲ್ಲಿ ಜಾಯ್ ತಂಪಣಿ ಮೂಳು ಮೂಳು ಜಾಯ್ ತಂಪಣಿ ವೃಂದ ಜಾಯ್ ತಂಪಣ ಮೂಳು ಒಡೆ ಮಪ್ಪಣ ಲಾಯ್ ಬೇರೆ ಆಯ್ಟೆಂಚಿನ ಕಂಪ್ಲೇಂಟ್. ಕೋಪ ಏರೆಗಾವು ಅದು ಹಗ್ಗ ಸಹ ಸಣ್ಣದು ಮರ್ರೆ, ಅವಳದು ಕುತ್ತಿಗೆ ಟೈಟಾಗಿದೆ, ಚೇಂಜ್ ಮಾಡಬೇಕು. ಫ್ರೆಂಡ್ಸ್, ಇದು ನೋಡಿ ರಾಮೇಶ್ವರ ದೇವಸ್ಥಾನದ ಫೋಟೋ. ನನ್ನ ಗಂಡನ ದೊಡ್ಡಣ್ಣ ಅವರುಂಟಲ್ಲ, ಕಳೆದ ವಾರ ಹೊರಟಿದ್ದು ಮಧುರೈ ರಾಮೇಶ್ವರ ಎಲ್ಲ ಹೋಗಬೇಕು ಅಂತ ಹೇಳಿ. ಅಂದರೆ ಅವರು ಮತ್ತು ಅವರ ಸೊಸೆಯ ತಂದೆ ತಾಯಿ ಅವರೆಲ್ಲ ಫ್ಯಾಮಿಲಿ ಒಟ್ಟಿಗೆ ಇವರು ಸಹ ಹೊರಟದ್ದು. ಹಾಗೆ ಅವರು ಇವತ್ತು ಬಂದರು. ಹಾಗೆ ಅಲ್ಲಿದ್ದು ಪ್ರಸಾದ ಎಲ್ಲ ತೆಕ್ಕೊಂಡು ಬಂದರು. ಅಂದರೆ ಪಿತೃಪಕ್ಷದಲ್ಲಿ ಅಲ್ಲಿಗೆ ಹೋದರೆ ಒಳ್ಳೆಯದು ಅಂತ. ನನ್ನ ಗಂಡನ ಅಣ್ಣ, ದೊಡ್ಡ ಅಣ್ಣ. ನಾನು ಮಾತಾಡಲಿಕ್ಕೆ ಎಂತ ಗೊತ್ತಲ್ಲ ಕಾರಣ, ನಿಮಗೊಂದು ತೋರಿಸ್ತೇನೆ. ಈಗೊಳ್ಳಿ, ಇದೇ ಗುರ್ತ ಉಂಟು ಯಾರಿಗಾದರೂ? ಇದು ಬಳ್ಳಿ ಬದನೆ ಅಂತೆ. ಅಲ್ಲಿ ಅದೇ ಅವರ ಸೊಸೆಯ ಅಮ್ಮ ಕೊಟ್ಟದಂತೆ, ಮಡಿಕೇರಿಯವರವರು. ಹಾಗೆ ಇದು ಬಳ್ಳಿ ಬದನೆ ಕೊಟ್ಟಿದ್ದಾರೆ. ಇದರದ್ದು ಎಂಥ ತುಂಬ ಬಗೆದೆಲ್ಲ ಐಟಮ್ ಆಗ್ತದೆ ಅಂತ ಹೇಳಿದರು. ಬೀಜ ಸಹ ಎಲ್ಲ ಆಗ್ತದೆ ಅಂತ ನೋಡಿ, ಚಂದ ಬಳ್ಳಿ ಬದನೆ. ಹಾಗೆ ಇದರದ್ದೊಂದು ಈಗ ಐಟಮ್ ಮಾಡಲಿಕ್ಕೆ ಹೊರಟಿದ್ದೇನೆ. ಏನಾದರೂ ಒಂದು ಹೊಸ ಹೊಸದು ಸಿಗ್ತದಲ್ಲ ನಾವು ಶೇರ್ ಮಾಡಲಿಕ್ಕೆ. ಹಾಗೆ ಇವತ್ತು ನಾನು ಎಂತ ಮಾಡೋದು, ಏನಾದರೂ ಒಂದು ಹೊಸ್ತು ಮಾಡಬೇಕಲ್ಲ, ಸ್ಕಿಟ್ ಎಲ್ಲ ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅಷ್ಟಾಗುವಾಗ ಹೀಗೆಲ್ಲ ಆಯಿತು. ಇನ್ನು ನೋಡುವ ಎಂತ ಅದು. ಇನ್ನು ಅವರು ಇರುವ ಕಾರಣ ಒಂದು ಸಾರಾದರೂ ನನಗೆ ಮಾಡಬೇಕು. ಖಾಲಿ ಸಾಂಬಾರಲ್ಲಿ ಸರಿ ಆಗೋದಿಲ್ಲ ಊಟ ಮಾಡಿಸ್ಲಿಕ್ಕೆ. ಹಾಗೆ ಒಂದು ಸಾರು ಮಾಡೋದು. ಹಾಗೆ ಇದರದ್ದೇನಾದರೂ ಐಟಮ್ ಆಗ್ತದೆ ನೋಡ್ತೇನೆ ನಾನು ಅಂತ. ಮತ್ತೆ ನಿಮಗೆ ಹೇಳ್ತೇನೆ ಎಂತ ಅಂತ ಹೇಳಿ. ಫ್ರೆಂಡ್ಸ್ ನೋಡಿ, ಶುಕ್ರವಾರ ದಿವಸ ನಾನು ಬೆಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಇಷ್ಟೇ ಬೆಣ್ಣೆ ಇರೋದು. ಇದರಲ್ಲೊಂದು 4 ಕುಡ್ತೆ ತುಪ್ಪ ಸಿಗ್ಬೋದು ನನಗೆ. ಇದರದ್ದು ಬೀಜ ನೋಡಿ ಅಂತೆ. ಇದು ಬೀಜ ಆಯಿತಾ, ಮಾವಿನಕಾಯಿಯ ಎಳತ್ತು ಮಾವಿನಕಾಯಿಯ ಬೀಜದಾಗೆ. ಅದು ಮಾತ್ರ ನಾನು ಹೀಗೆ ಕಟ್ ಮಾಡಿದೆಲ್ಲ ನೋಡಿ. ಹೀಗೆ ಕಟ್ ಮಾಡಿದ ಕಾರಣ ಬೀಜ ಸಹ ಹೋಯ್ತು. ನಾನು ಶೂಟಿಂಗಿಗೆ ಇಟ್ಟೆ, ಅದಾಗಲೇ ಇಲ್ಲ ಅಂತ ನಾನು ಕಟ್ ಮಾಡುವಾಗ. ಇಲ್ಲಿತ್ತು ಬೀಜ. ಮತ್ತು ಸಿಪ್ಪೆ ಸಹ ಹಾಗೆ ಪೀಲರಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಅದು ಇಲ್ಲೆಲ್ಲ ಒಂಥರ ಒಳಗೊಳಗೆ ಹೋಗಿ ಎಲ್ಲ ಉಂಟಲ್ಲ, ಸಮತಟ್ಟಿಲ್ಲ. ಆದ ಕಾರಣ ಹೀಗೆ ಬಿಸತ್ತಿಯಲ್ಲಿಯೇ ತೆಗಿಬೇಕಷ್ಟೆ. ನಮ್ಮ ಬಿಸತ್ತಿಯಲ್ಲಿಯೇ ಆಗಬೇಕು. ಎಲ್ಲದಕ್ಕೆ ಸಹ ಪೀಲರ್ ಆಗೋದಿಲ್ಲ ನೋಡಿ. ಇಲ್ಲಿ ಎಲ್ಲ ಅಂಕುಡೊಂಕು ಉಂಟಲ್ಲ, ಅದಕ್ಕೆ ಪೀಲರ್ ಉಪಯೋಗ ಆಗೋದಿಲ್ಲ. ಅಂಕುಡೊಂಕಿಗೆ ಹುಳ ಸಿಗ್ಬೋದಾ ಅಂತಲ್ಲ. ಬಂಟಿ ಪೊಕ್ಕಡೆ ಪೊಕ್ಕಡೆ ಬಿಡ್ಪಾರ ಅವನ. ಫ್ರೆಂಡ್ಸ್, ಇದೆಂತ ಗೊತ್ತಲ್ಲ, ಇದು ನಾನು ಮೊನ್ನೆ ತಂದ ಕೊತ್ತಂಬರಿ. ಇದನ್ನು ನಾನು ಸ್ವಲ್ಪ ಬಿಸಿ ಮಾಡಿ ಡಬ್ಬಿಗೆ ಹಾಕ್ತೇನೆ. ಫ್ರೆಂಡ್ಸ್ ನೋಡಿ, ತುಂಬ ದಿವಸದ ಬಳಿಕ ನಾನು ಈ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ತುಂಬ ಉದಾಸೀನ ಅಂತ. ದೋಸೆ ಮಾಡೋದಾದರೆ ಮಾತ್ರ ಇದನ್ನು ಯೂಸ್ ಮಾಡೋದು ನಾನು. ದೋಸೆ ಅಥವಾ ಇಡ್ಲಿ. ದೋಸೆ ಸಹ ಕಡಿಮೆ ನೋಡಿ. ದೋಸೆ ನನ್ನ ಮಗನಿಗೆ ದೋಸೆ ಹಾಕ್ಬೇಕಂತೆ. ಏ ಪುಕ್ಕೇಲೆ ಪುಕ್ಕೇಲೆ